ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಕುಂಜಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಕೊರೋನಾ ಲಾಕ್ಡೌನ್ ವೇಳೆ ಏಕಾಏಕಿಯಾಗಿ ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡಿದ್ರು. ಅಂದ್ರೆ ಯಾವುದೇ ರೀತಿಯಲ್ಲಿ ಒಂದು ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸದೆ ಈ ರೀತಿ ಸ್ಥಳಾಂತರ ಮಾಡಿದ್ದು ಸರಿಯಲ್ಲ. ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದ ಈ ಒಂದು ಕೆಲಸವನ್ನ ಜಿಲ್ಲಾಡಳಿತ ಮಾಡಿತ್ತು, ಸ್ಥಳಾಂತರಕ್ಕೆ ಆದೇಶವನ್ನ ಕೊಟ್ಟಿತ್ತು. ಇದು ಸರಿಯಲ್ಲ ಅನ್ನುವಂತಹ ಒಂದು ತಡೆಯಾಜ್ಞೆಯನ್ನ ಈಗ ಉಚ್ಚ ನ್ಯಾಯಾಲಯದಿಂದ ವ್ಯಾಪಾರಿಗಳು ತಂದಿದ್ದಾರೆ. ಹೀಗಾಗಿ ಕೇಂದ್ರ ಮಾರುಕಟ್ಟೆಯಲ್ಲಿ ನಾಳೆಯಿಂದಲೇ ಮತ್ತೆ ವ್ಯಾಪಾರವನ್ನ ಶುರು ಮಾಡೋದಿಕ್ಕೆ ವ್ಯಾಪಾರಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಇವರಿಗೆ ಜಿಲ್ಲಾಡಳಿತ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಡಬೇಕು ಎನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಸೆಂಟ್ರಲ್ ಮಾರ್ಕೆಟ್ ಅನ್ನು ಅದು ಒಂದು 145 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ನಾನು ತಿಳಿದ ಮಟ್ಟಿಗೆ ಕಾರ್ಪೊರೇಷನ್ನ ಇದರಲ್ಲಿ ಬರ್ತದೆ. ಯಾವುದು ಸ್ಮಾರ್ಟ್ ಸಿಟಿಯಲ್ಲಿ ಕೊರೋನಾ ಬಂದ ಸಂದರ್ಭದಲ್ಲಿ ಬೇರೆ ಯಾವ ರೀತಿಯಲ್ಲಿ ಅವರನ್ನು ಎಬ್ಬಿಸಲಿಕ್ಕಾಗುವುದಿಲ್ಲ. ಕೊರೋನಾ ಬಂದ ಸಂದರ್ಭದಲ್ಲಿ ಆ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಶಿಫ್ಟ್ ಮಾಡಲಿಕ್ಕೆ ಹೊರಟರು. ಆಗಲಿ, ಅವರಿಗೆ ಶಿಫ್ಟ್ ಮಾಡೋದಕ್ಕೇನು ತೊಂದರೆ ಇಲ್ಲ. ಇವತ್ತೆಲ್ಲ ನಾಳೆ ಬೇಕಾದರೆ ಶಿಫ್ಟ್ ಆಗಲಿಕ್ಕೆ ರೆಡಿ ಇದ್ದಾರೆ ಅವರು. ಆದರೆ ಅವರಿಗೆ ಪರ್ಯಾಯ ಅವರ ತಂದೆಯ ಕಾಲದಿಂದ ಅವರು ವ್ಯಾಪಾರ ಮಾಡ್ತಿದ್ರು ಅಲ್ಲಿ. ಇವತ್ತು ನಿನ್ನೆ ವ್ಯಾಪಾರ ಮಾಡೋದಲ್ಲ, ಪರ್ಯಾಯ ವ್ಯವಸ್ಥೆಯನ್ನು ನೀವೊಂದು 6 ತಿಂಗಳಿರಿ, ಮತ್ತೆ ನಿಮಗೆ ಬೇರೆ ವ್ಯವಸ್ಥೆ ಮಾಡ್ತೇವೆ, ಇಲ್ಲದ್ರೆ ನಿಮಗೆ ಬೇರೆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಹೊಸ ಬಿಲ್ಡಿಂಗ್ ಆದಾಗ ನಿಮಗೆ ಕನ್ಸೆಷನಲ್ಲಿ ಕೊಡ್ತೇವೆ, ಯಾವುದೂ ಒಂದು ಹೇಳದೆ ಒಂದು ಎಮರ್ಜೆನ್ಸಿ ಅಲ್ಲಿಂದ ಸ್ಥಳೀಯ ಶಾಸಕರು ಕುಮ್ಮಕ್ಕಿನ ಪ್ರಕಾರ ಜಿಲ್ಲಾಡಳಿತ ಅವರನ್ನೆಲ್ಲಿ ಎಬ್ಬಿಸಿತ್ತು. ಕೆಲವರೆಲ್ಲ APMCಗೆ ಹೋದರು, ಕೆಲವರು ಬಂದು ಮನೆಯಲ್ಲೇ ಕೂತ್ಕೊಂಡ್ರು. ಅದರಲ್ಲಿ ಎಲ್ಲ ಜಾತಿ ಮತದವರಿದ್ದಾರೆ, ಒಂದೇ ಜಾತಿಗೆ ಸೀಮಿತಪಟ್ಟದ್ದಲ್ಲ, ಎಲ್ಲ ಜಾತಿ ಮತದವರು ಇದ್ದಾರೆ. ಆದರೆ ಕೊನೆಗಳಿಗೆಯಲ್ಲಿ ಅವರು ಅನಿವಾರ್ಯವಾಗಿ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋದರು. ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಇಲ್ಲಿ ಅದರ ಬಗ್ಗೆ ಕೆಲಸ ಮಾಡಿರತಕ್ಕಂಥ ಹೋರಾಟ ಮಾಡಿದಂಥ ನಮ್ಮ ಪಕ್ಷದವರಾದಂಥ ಹನೀಫ್ರವರಿದ್ದಾರೆ. ಅದರ ಬಗ್ಗೆ ಅವರು ಹೋಗಿ ಉಚ್ಚ ನ್ಯಾಯಾಲಯದಿಂದ ಸ್ಟೇಯನ್ನು ತಂದರು. ಸರಿಯಲ್ಲ, ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕಾಗಿದೆ, ಕೋರ್ಟ್ ನಿಮಗೆ ಜಿಲ್ಲಾಡಳಿತ ತಪ್ಪು ಮಾಡಿದೆ, ಸರ್ಕಾರ ಸಹ ಆದೇಶದಿಂದ ಕೊಟ್ಟ ನಂತರವೂ ಸರ್ಕಾರ ಒಂದು ಆದೇಶ ಇದೆ, ಅಷ್ಟು ಸುಲಭ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬಾರ್ದು ಅಂತ ಹೇಳಿದೆ, ಮಾಡಿದೆ ತಪ್ಪು ಅಂತೇಳಿ ಅವರಿಗೆ ಪುನರ್ ಅಲ್ಲೇ ನಿಲ್ಲಬೇಕು ಅಂತೇಳಿ ಈಗ ಆದೇಶವನ್ನು ಕೊಟ್ಟಿದೆ. ಜಿಲ್ಲೆಯ ಗ್ರಾಹಕರಿಗೆ ನಿಗದಿಗಿಂತ ಹೆಚ್ಚು ಬಿಲ್ ಬಂದಿದೆ. ಈ ಬಗ್ಗೆ ಮೆಸ್ಕಾಂ ಇಲಾಖೆಯನ್ನ ಯಾರು ಕೂಡ ಕೇಳುವವರೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಆದರೂ ಸಚಿವರು ಈವರೆಗೆ ಪರಿಹಾರವನ್ನ ಕೊಟ್ಟಿಲ್ಲ ಎನ್ನುವಂತಹ ಒಂದು ಬೇಸರವನ್ನ ಕೂಡ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಹೇಳಿಕೊಂಡರು. 3 ತಿಂಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಳಿತು, 3 ತಿಂಗಳು ನೀವು ಬ್ಯಾಂಕಲ್ಲಿ ಯಾವುದೇ ಇಂಟ್ರೆಸ್ಟ್ ಕಟ್ಟಬೇಡಿ, ಹಣವನ್ನು ಕಂತುಗಳನ್ನು ಕಟ್ಟಬೇಡಿ, ನಿಮಗೆ ರಿಯಾಯಿತಿ ಮತ್ತೆ ಅದಕ್ಕೆ ಟೈಮ್ ಕೊಡ್ತೇವೆ ಅಂತ. ಅದೇ ರೀತಿ ಮೆಸ್ಕಾಂನಲ್ಲೂ ಅದೇ ರೀತಿಯ ಒಂದು ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸಿತು. ಆದರೆ ಇವತ್ತು ಮೆಸ್ಕಾಂನ ಗತಿ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಯಾರು ಕೇಳುವವರಿಲ್ಲ, ಅದಕ್ಕೆ ಯಾರು ಕೇಳುವವರಿಲ್ಲದ ಪರಿಸ್ಥಿತಿ ಆಗಿದೆ ಮೆಸ್ಕಾಂನಲ್ಲಿ. ನೀವು ನೋಡಿರ್ಬೋದು, ಸಾಧಾರಣ 600-800 ರೂಪಾಯಿ ಬಿಲ್ ಬರ್ತಿತ್ತು ತಿಂಗಳಲ್ಲಿ. ಈಗ ಒಬ್ಬ ಬೆಂಗರೆಯವನು 14,000 ರೂಪಾಯಿ ಬಂದಿದೆ ಅವನಿಗೆ 2 ತಿಂಗಳಲ್ಲಿ. ಅದೇ ರೀತಿ ಎಲ್ರಿಗೂ 600, 1,200 ಬಂದವನಿಗೆ 3,000, 6,000, 12,000, 14,000, 9,000 ಬಂದಂತೆ ಎಷ್ಟೋ ನಮ್ಮ ಜಿಲ್ಲೆಯ ಗ್ರಾಹಕರು ಎಲ್ರಿಗೂ ಬಂದಿದೆ. ಈಗ ಈ ಕೊರೋನಾ ಸಂದರ್ಭದಲ್ಲಿ ಈ ಬಿಲ್ಲನ್ನು ಹಿಡ್ಕೊಂಡು ಸರ್ಕಾರ ಅವರನ್ನು KEB ಮೆಸ್ಕಾಂ ಅಧಿಕಾರಿಗಳ ಹತ್ರ ಹೋಗಿ ನಿಲ್ಲುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ರಾಜ್ಯ ಸರ್ಕಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಂದದು ಇದು ಅವ್ಯವಸ್ಥೆ ಸರ್ಕಾರ. ಇದು ಸರ್ಕಾರ ಹೇಳಿದರೆ, ಯಡಿಯೂರಪ್ಪನವರ ಸರ್ಕಾರ ಹೇಳಿದರೆ ಮೆಸ್ಕಾಂನವರು ಕೇಳುವುದಿಲ್ಲ, ಅವರ ಅಧೀನದಲ್ಲಿ ಇದ್ದರೂ ಅದನ್ನು ಅವರು ಕ್ಯಾರೆ ಮಾಡೋದಿಲ್ಲ ಮೆಸ್ಕಾಂನವರು. 2 ಕೆಲವು ಬ್ಯಾಂಕಿನಲ್ಲಿ ಹೇಳ್ತಾರೆ. ಈಗ ನಮಗೆ ಸಿಟಿ ಲೆವೆಲಲ್ಲಿ ಗೊತ್ತಿಲ್ಲ, ಹಳ್ಳಿ ಲೆವೆಲಲ್ಲಿ ನಮ್ಮಂಥ ಗ್ರಾಮೀಣ ಬೆಳ್ತಂಗಡಿಯಲ್ಲಿ ನನಗೆ ಇನ್ನೊಬ್ಬರು ಫೋನ್ ಮಾಡಿದರು, ಮನೆ ಲೋನ್ ತೆಗೆದಿದ್ದಾರೆ ಬರೋಡಾ ಬ್ಯಾಂಕಿಂದ, ನೀವು ಕಟ್ಟದಿದ್ರೆ ಅಂತೇಳಿ ನಿನ್ನೆ ಸಂಡೇ ಫೋನ್ ಮಾಡಿ ನೀವು ಕಟ್ಟಬೇಕು, ಇಂಟ್ರೆಸ್ಟ್ ಕಟ್ಟಬೇಕು, 22,000 ರೂಪಾಯಿ ನಿಮ್ಮದು ಬಾಕಿಯಾಗಿದೆ 3 ತಿಂಗಳಲ್ಲಿ, ಈಗಲೇ ಕಟ್ಟಬೇಕು ಅಂತ ಬಲವಂತ ಒಂದು ಪ್ರಯೋಗ ನಡೀತಾ ಇದೆ. ಇದು ಬೆಳ್ತಂಗಡಿಯಲ್ಲಿ ಮಾತ್ರ ಅಲ್ಲ, ಸುಳ್ಯದಲ್ಲಿ, ಜಾಲ್ಸೂರಿನಲ್ಲಿ, ಪುತ್ತೂರಿನಲ್ಲಿ, ವಿಟ್ಲದಲ್ಲಿ ಕೆಲವು ದಿಕ್ಕಿನಲ್ಲಿ ಈ ರೀತಿಯ ಒಂದು ಇದು ನಡೀತಾ ಇದೆ. ಇದು ಸರ್ಕಾರದ ಒಂದು ಅವ್ಯವಸ್ಥೆ. ಹೇಳೋದು ಮಾತ್ರ
ಏನು ಅಂತ ಹೇಳಿದರೆ ನಿಮಗೆ 3 ತಿಂಗಳು ಕೊಡ್ತೇವೆ, ವಾಪಸ್ 6 ತಿಂಗಳು ಕೊಡ್ತೇವೆ ಅಂತೇಳಿ ಸರ್ಕಾರ ಇದರ ಬಗ್ಗೆ ಇಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಹೇಳಿದರೆ ಅವರು ಎಲ್ಲದಕ್ಕೂ ನಾನು ಸೂಚಿಸಿದ್ದೇನೆ ಅಂತ ಹೇಳ್ತೇನೆ ಹೊರತು ಪರಿಹಾರ ಇದುವರೆಗೆ ಯಾವುದನ್ನು ಮಾಡಿಲ್ಲ ಅವರು.